ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ಒಂದು ಸ್ಪೆಷಲ್ ಡೇ ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ಕೆಲವೊಂದು ಡಿಶಸ್ ಎಲ್ಲ ಆಗ್ತಾ ಇದೆ. ಸೊ ಅದಕ್ಕೆ ಅದನ್ನ ರೆಸಿಪೀಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಈ ಬ್ಲಾಗ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಪಾಯಸ ಕೂಡ ಆಗ್ತಾ ಇದೆ, ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೇವೆ. ಸೊ ಮತ್ತೆ ನೀವ್ ಈಗ ಅನ್ಕೊಳ್ಬೇಡಿ ಇವಳಿಗೆ ಒಂದು ಅಡಿಗೆ ಮಾಡ್ಲಿಕ್ಕೆ ಇಷ್ಟೊಂದು ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಇವತ್ತು ನನ್ನ ಒಂದು ಸ್ಪೆಷಲ್ ಡೇ, ಅದಕ್ಕೋಸ್ಕರ ರೆಡಿ ಆಗಿದ್ದೇನೆ. ಸೊ ಇವಾಗ ಲಾಕ್ ಡೌನ್ ಇರೋದ್ರಿಂದ ಹೊರಗಂತೂ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಮನೆಯಲ್ಲೇ ಈ ತರ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡುವಂತ. ಸೊ ಸ್ಪೆಷಲ್ ಏನಂದ್ರೆ ಇವತ್ತು ನನ್ನ ಬರ್ತ್ಡೇ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪರೇಷನ್ ಎಲ್ಲ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ನಾನಿವಾಗ ಪಾಲಕ್ ಪನ್ನೀರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನಾನು ಪಾಲಕನ್ನ ಫ್ರೈ ಮಾಡಿ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನನ್ನ ಹಸ್ಬೆಂಡ್ ತುಂಬಾ ಬಿಸಿ ಇದ್ದಾರೆ ಅವರ ಕೆಲಸದಲ್ಲಿ. ಸೊ ಅವ್ರಿಗೆ ರಜೆ ಇಲ್ಲ ಇವತ್ತು. ಅದಕ್ಕೆ ನಾನು ಸ್ಟ್ಯಾಂಡ್ ಇಟ್ಟೆ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಹತ್ತಿರದಿಂದ ನನಗೆ ಶಾರ್ಟ್ ತೋರಿಸ್ಲಿಕ್ಕೆ ಆಗುದಿಲ್ಲ. ಸೊ ನಾನು ರೆಸಿಪೀಸ್ ಹೇಳ್ತೇನೆ ನಿಮ್ಗೆ ಹೇಗೆ ಮಾಡುದು ಅಂತ. ಥ್ಯಾಂಕ್ ಯು. ತೋರಿಸ್ಬೇಕಾ? ಎಂತದು? ಅಮ್ಮನೇ ಗೊತ್ತುಂಟಾ? ಬಡ್ಡೆ ಲೆಕ್ಕದಲ್ಲಿ ಚಾಕ್ಲೇಟ್ ಸಿಕ್ಕಿತ್ತು. ಇದನ್ನು ನಾನು ಬೈತೇನೆ ಅಂತ ಫ್ರಿಜ್ ಅಲ್ಲೇ ಇಟ್ಟಿದ್ರು. ನಾನು ಜಾಸ್ತಿ ಈಗ ಸ್ವೀಟ್ ಅವಾಯ್ಡ್ ಮಾಡ್ತೇನೆ, ಸ್ವೀಟ್ ತಿನ್ನೋದಿಲ್ಲ. ಅದಕ್ಕೆ ನಾನೇನೋ ಬೈತೇನೆ ಎಲ್ಲ ಫ್ರಿಜ್ ಅಲ್ಲಿ ಇಟ್ಟಿದ್ರು. ಈಗ ಬೆಲ್ಲ ತೆಗೆದು ಕೊಡ್ತಾ ಇದ್ದಾರೆ ನಾನು ಅಡಿಗೆ ಮಾಡುವಾಗ. ಸೊ ಹಾಗೆ ಇವತ್ತು ನಾನು ಪಾಲಕ್ ಪನ್ನೀರ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಪಾಲಕ್ ಅನ್ನ ನಾನು ಇವತ್ತು ಫ್ರೈ ಮಾಡಿ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಬಿಸಿ ಇದ್ದಾರೆ. ಇಲ್ಲದ್ರೆ ಅವರೇ ನನಗೆ ವ್ಲಾಗ್ ಮಾಡುವಾಗ ಹೆಲ್ಪ್ ಮಾಡ್ತಾರೆ, ಶೂಟ್ ಮಾಡ್ಲಿಕ್ಕೆಲ್ಲ. ಸೊ ಇವತ್ತು ಅವ್ರು ಬಿಸಿ ಇರೋದ್ರಿಂದ ನಾನು ಸ್ಟ್ಯಾಂಡ್ ಅಲ್ಲೇ ಇಟ್ಟು ಟ್ರೈಪಾಡ್ ಇಟ್ಟು ಶೂಟ್ ಮಾಡ್ತಾ ಇದ್ದೇನೆ. ಸೊ ಹತ್ತಿರದಿಂದ ಶಾರ್ಟ್ ನನಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ರೆಸಿಪೀಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ ಹೇಗ್ ಮಾಡೋದು ಅಂತ. ಸೊ ಇವಾಗ ಒಂದು ಪಾತ್ರೆಯಲ್ಲಿ ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೇನೆ ನಾನು. ಯಾವ್ದು ಸಹ ನೀವು ಅಡಿಗೆಗೆ ಯಾವ್ದು ಯೂಸ್ ಮಾಡ್ತೀರಿ ಅದು ಎಣ್ಣೆ ಹಾಕ್ಬೋದು. ಸೊ ಒಂದ್ ಕಡೆ ಇಲ್ಲಿ ಪಾಯಸ ರೆಡಿ ಆಗ್ತಾ ಉಂಟು, ಹೆಸರು ಬೇಳೆ ಪಾಯಸ. ಹಾಗೆ ಇಲ್ಲಿ ಜೀರಾ ರೈಸ್ ಮಾಡ್ಲಿಕ್ಕೆ ಅನ್ನಕ್ಕೆ ಕುದಿಲಿಕ್ಕೆ ಇಟ್ಟಿದ್ದಾರೆ. ಸೊ ಇದು ಎಣ್ಣೆ ಬಿಸಿ ಆದ ನಂತರ ಅದಕ್ಕೊಂದು ಸಣ್ಣ ತುಂಡು ಚಕ್ಕೆ ಹಾಕೊಳ್ತಾ ಇದ್ದೇನೆ. ಒಂದು 3-4 ಲವಂಗ ಹಾಕಿದ ನಂತರ ಸಿಡಿತದೆ ಅದು ಬಿಸಿ ಎಣ್ಣೆಯಲ್ಲಿ. ಸೊ ಲವಂಗ ಹಾಕಿದ ನಂತರ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. 2 ಸ್ಪೂನ್ ನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೇನೆ, ಸಣ್ಣ ಸ್ಪೂನ್, ಟೀ ಸ್ಪೂನ್. ಇದು ಫ್ರೈ ಆದ ನಂತರ 3 ನೀರುಳ್ಳಿ ತಗೊಂಡಿದ್ದೇನೆ, ದೊಡ್ಡ ನೀರುಳ್ಳಿ ಇದು. 3 ನೀರುಳ್ಳಿಯನ್ನು ಈ ತರ ತುಂಬಾ ಥಿನ್ ಸ್ಲೈಸ್ ಮಾಡ್ಬೇಕಂತ ಇಲ್ಲ. ಇದನ್ನ ನಮ್ಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕಿದೆ. ಸೊ ಅದಕ್ಕೆ ಈ ತರ ರಫ್ಲಿ ನಾನು ಚಾಪ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೇನೆ. ಸೊ ಅಮ್ಮ ಇವಾಗ ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದಾರೆ. ಸೊ ಪಾಯಸ ಆಯ್ತಮ್ಮ? ಆಗ್ತಾ ಉಂಟು. ಏನೆಲ್ಲ ಹಾಕಿದೆ ಹೆಸರು ಬೇಳೆ ಪಾಯಸ? ಅಲ್ಲ, ಹೆಸರು ಬೇಯಿತು, ಬೆಂದಾಯ್ತು. ಈಗ ಸಾಬುದಾನ ಹಾಕಿದ್ದೇನೆ, ಸಾಬಕ್ಕಿ ಕನ್ನಡದಲ್ಲಿ ಸಾಬಕ್ಕಿ ಹಾಕ್ತೇವೆ. ಸಾಬಕ್ಕಿ ಬೆಂದ ಮೇಲೆ ಕಾಯಿ ಹಾಲು ಹಾಕಿ. ಹೆಸರು ಬೇಳೆ ಪಾಯಸ ನನಗೆ ತುಂಬಾ ಫೇವ್ರೇಟ್. ನಾನು ಜಾಸ್ತಿ ಅದಕ್ಕೆ ಇವತ್ತು ಅದೇ ಮಾಡಿ. ಹೌದು, ನಾನು ಅದೇ ತಿನ್ನೋದು. ಬೇರೆ ನನಗೆ ಪಾಯಸ ಅಷ್ಟೊಂದು ಖುಷಿ ಆಗೋದಿಲ್ಲ. ಇದು ಬೆಲ್ಲದಲ್ಲಿ ಮಾಡೋದಲ್ಲ. ಸೊ ನಂಗೆ ಸಕ್ಕರೆಯಲ್ಲಿ ಮಾಡಿದ ಅಷ್ಟೊಂದು ಖುಷಿ ಇಲ್ಲ. ಸೊ ಅದಕ್ಕೆ ಆಮೇಲೆ ಹೆಸರು ಬೇಳೆ ಮಾಡ್ತಾ ಇದ್ದಾರೆ. ನಾವು ನಾರ್ಮಲ್ ಆಗಿ ಮನೆಯಲ್ಲಿ ನಮ್ಗೆ 3 ಜನ ಏನ್ ತಿಂತೇವೆ ಅದನ್ನೇ ಜಾಸ್ತಿ ಆಗಿ ನಾವು ಮಾಡೋದು. ನೀವು ಅವರು ಚಾಕ್ಲೇಟ್ ನೋಡಿದ್ರ? ಅದೇ ನೋಡಿದ್ದೆ ನಾನು, ಒಳಗೆ ಇಡ್ತಾ ಇದ್ದಿಲ್ಲ. ನನ್ಗೆ ಈಗ ಬೆಲ್ಲ ತೆಗೆದು ಕೊಡ್ತಾ ಇದ್ದಾರೆ. ಹೌದಾ? ಅದು ಸಹ ಹೇಗೆ ಒಂದು ಕೊಟ್ರು ಮತ್ತೆ ನಾನು ಹೇಳಿದ ನಂಗೆ ಖುಷಿ ಆಯ್ತಾ, ಒಂದೇ ಅಲ್ಲ. ಮತ್ತೆ ನೋಡಿದ್ರೆ ಒಂದು ಇನ್ನೊಂದು ತೆಗಿತಾರೆ, ಅದನ್ನು 2 ಮತ್ತೆ ಇನ್ನೂ ಸುಮಾರು ತಂದಿದ್ದಾರಲ್ಲ. ಹೌದು, 5 ಉಂಟು. ಹೌದು, ನೋಡಿದೆ ಬೆಳಿಗ್ಗೆ ಬಡ್ಡೆ ಲೆಕ್ಕ ಚಾಕ್ಲೇಟ್. ಅದಂದ್ರೆ ಒಂದೇ ಸಲ ಕೊಟ್ಟರೆ ನಾವು ಕೊಡುದು. ಸೊ ಇವಾಗ ಇದು ನೀರುಳ್ಳಿ ಈ ತರ ನೋಡಿ ಸ್ವಲ್ಪ ಕಲರ್ ಬಂದಿದೆ ಇದಕ್ಕೆ. ಈ ಟೈಮಲ್ಲಿ ನಾವು ಸೊ ಇವಾಗ ನಾನಿಲ್ಲಿ 3 ಹಸಿಮೆಣಸು ತಗೊಂಡಿದ್ದೇನೆ. ಹಾಗೆ ಒಂದು 2 ದೊಡ್ಡ ಟೊಮ್ಯಾಟೊ ತಗೊಂಡಿದ್ದೇನೆ. ಸೊ ಇದನ್ನ ಒಟ್ಟಿಗೆ ಹಾಕಿದ್ದು. ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡು ಟೊಮೆಟೊ ಬೇಗ ಬೇಯ್ತದೆ. ಸೊ ಇದನ್ನೀಗ ಒಂದು ಪ್ಲೇಟ್ ಮುಚ್ಚಿ ಟೊಮ್ಯಾಟೊ ಬೇಯಲಿಕ್ಕೆ ಬಿಡುವ.
ನಮ್ದು ಹೋದ ವರ್ಷ ಕೂಡ ಬರ್ತ್ಡೇ ಲಾಕ್ಡೌನ್ ಅಲ್ಲಿ ಆಗಿದೆ, ಸೊ ಈ ವರ್ಷ ಕೂಡ ಲಾಕ್ಡೌನ್ ಅಲ್ಲಿ ಆಗ್ತಾ ಉಂಟು. ಸೊ ಅದಕ್ಕೆ ಸ್ವಲ್ಪ ಬೇಸರ ಆಗೋದು ಬೇಡ, ಲಾಕ್ಡೌನ್ ಇದೆ, ಅಯ್ಯೋ ನಮ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಸೊ ಅದಕ್ಕೆ ಹೀಗೆ ಸ್ವಲ್ಪ ನಾವು ವೆರೈಟಿ ಮನೆಯಲ್ಲೇ ಮಾಡ್ಕೊಂಡು ಖುಷಿ ಪಡ್ತಾ ಇದ್ದೇವೆ ಅಷ್ಟೇ. ಟೊಮ್ಯಾಟೊ ಇವಾಗ ಬೆಂದಿದೆ. ಟೊಮ್ಯಾಟೊ ಬೆಂದ ನಂತರ ಇಲ್ಲಿ ಪಾಲಕ್ ನಾನು ಬರೀ ಸೊಪ್ಪು ಹಾಕೊಳ್ತಾ ಇದ್ದೇನೆ, ಅಂದ್ರೆ ದಂಟೆಲ್ಲ ತೆಗ್ದಿದ್ದೇನೆ. ನೋಡುವಾಗ ಈಗ ಫುಲ್ ತೋರ್ತಾ ಇರ್ಬೋದು, ಅದೀಗ ಇನ್ನು ಬೆಂದು ಇಷ್ಟೇ ಆಗ್ತದೆ. ಇದನ್ನ ಹೀಗೆ ನಾನೀಗ ಮುಚ್ಚಿಡ್ತಾ ಇದ್ದೇನೆ, ಸ್ವಲ್ಪ ಬೆಂದ ನಂತರ ತನ್ನಷ್ಟಕ್ಕೆ ಅದು ಕೆಳಗೆ ಹೋಗ್ತದೆ. ಇದು ಬೇಯೋ ತನಕ ನಾನಿವತ್ತು ಮಟನ್ ಗ್ರೇವಿ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಲಿಕ್ಕಿದೆ. ಸೊ ಫಸ್ಟಿಗೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟು ಬಿಡ್ತೇನೆ, ಮತ್ತೆ ನನಗೆ ಸುಲಭ ಆಗ್ತದೆ ಬೇರೆ ಎಲ್ಲ ಕೆಲಸ ಮಾಡ್ಲಿಕ್ಕೆ. ಮಟನ್ ಯಾವ ಡಿಶ್ ಮಾಡೋದು ಹೆಸರು ಹೇಳಿದ್ಯಾ? ಮಟನ್ ಗ್ರೇವಿ. ಅದು ಬರೀ ಅದೇ ಡಿಶ್ ಇದೆ ಹೆಸರು? ಮಟನ್ ಕೋರ್ಮಾ ಮಾಡ್ತೇನೆ. ಯಾವ್ದೋ ಒಂದು ಮಟನ್ ಇಲ್ಲ, ಯಾವ್ದೋ ಒಂದಲ್ಲ, ಮಟನ್ ಕೋರ್ಮಾ. ಆಯ್ತಾ? ಆಯ್ತು. ನಾನು ಅವ್ರಿಗೆ ಆಯ್ತಾ ನಿಮ್ಗೆ ಆಯ್ತಾ ಕೆಲಸ ಆಯ್ತಾ? ಉಂಟು. ಹೌದು. ನೀವು ಸರಿ ಮಾಡ್ತಾ ಇದ್ದೀರಾ ಇಲ್ವಾ ನೋಡ್ಲಿಕ್ಕೆ ಉಂಟು. ನನಗೆ ಕಮೆಂಟ್ ಮಾಡಿ ಹೇಳಿ, ನಿಮ್ಮ ಮನೆಯಲ್ಲಿ ಈಗ ಅಡಿಗೆ ಮಾಡುವಾಗೆಲ್ಲ ಟೇಸ್ಟ್ ನೋಡ್ಲಿಕ್ಕೆ ಬರ್ತಾರ? ನೀವು ಸರಿ ಮಾಡ್ತಾ ಇದ್ದೀರಾ ಇಲ್ವಾ ನೋಡ್ಲಿಕ್ಕೆ ಒಂದು. ನೀವು ಸೂಪರ್ವೈಸ್ ಮಾಡುದಾ? ಮ್ಯಾನೇಜರ್. ಹೌದು, ನಮ್ಗೆಲ್ಲ ಅಡಿಗೆ ಇವರೇ ಕಲ್ಸಿದ್ರು. ಈಗ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಮ್ಮ. ತಾಯಿ ಮತ್ತೆ ಹೆಂಡತಿಗೆ ಮೊದಲು ಅಮ್ಮನಿಗೆ ಇವ್ರು ಕಲಿಸ್ತಾ ಇದ್ರು, ಈಗ ನಾನ್ ಬಂದಿದ್ದೇನಲ್ಲ, ಸೊ ನನ್ಗೆ ಈಗ ಅವರೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಇದು ಬೆಂದ ನಂತರ ಗ್ಯಾಸ್ ಆಫ್ ಮಾಡಿ ಹಾಗೆ ಇಟ್ಟು ಬಿಡು. ತಣ್ಣಗಾದ ನಂತರ ನಮ್ಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಸೊ ನಾನಿವಾಗ ಮಟನ್ ಕೋರ್ಮಾ ಮಾಡ್ಲಿಕ್ಕೆ ಮಟನ್ ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ 1 kg ಮಟನ್ ತಗೊಂಡಿದ್ದೇನೆ. ಸುಮಾರು ದಿನದಿಂದ ಮಟನ್ ತಿನ್ಬೇಕಂತ ಮನಸ್ಸಾಗ್ತಾ ಇದೆ. ಸೊ ಇವತ್ತು ನನ್ನ ಹಸ್ಬೆಂಡ್ ಬೆಳಿಗ್ಗೆ ಹೋಗಿ ಮಟನ್ ತಂದಿದ್ದಾರೆ, ಸೊ ಬಟ್ಟೆಗೆ ಇರ್ಲಿ ಅಂತ. ಸೊ ಇವಾಗ 1 kg ಚಿಕನ್ಗೆ ನಾನು 4 ದೊಡ್ಡ ಸ್ಪೂನ್ ನಷ್ಟು ಮೊಸರು ಹಾಕೊಳ್ತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿದ ಮೊಸರು, ಗಟ್ಟಿ ಮೊಸರು. ಇದು ಒಂದು 3 ಟೀ ಸ್ಪೂನ್ ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೇನೆ. ಸೊ ಮತ್ತೆ ಒಂದು ಫುಲ್ ಲಿಂಬೆ ಹಣ್ಣಿನ ರಸ. ಗ್ಯಾಸ್ ನಾನು ಬಂದ್ ಮಾಡಿದ್ರೆ ನಂಗೆ ಸಾಂಗ್ ಇದೆ, ಬಿಸಿ ಆಗ್ತದೆ. ಆಗ್ತದೆ ಹೀಗೆಲ್ಲ ಅಡಿಗೆ ಮಾಡುವಾಗ, ಅವಸರದಲ್ಲಿ ಮಾಡುವಾಗ ಆಗ್ತದೆ. ಸೊ ನಾನಾಗ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ, ಬಟ್ ಅದು ವಿಡಿಯೋ ಮಾಡುವಾಗ ಅರ್ಧದಲ್ಲೇ ವಿಡಿಯೋ ಬಂದಾಯ್ತದೆ, ಯಾಕಂತ ನಂಗೆ ಸಹ ಗೊತ್ತಾಗ್ಲಿಲ್ಲ. ಸೊ ಇದು ಲಿಂಬು ಹಾಕಿದ ನಂತರ ಇದಕ್ಕೆ ನಾನು 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ, 2 ದೊಡ್ಡ ಟೀ ಸ್ಪೂನ್ ನಷ್ಟು ಜೀರಿಗೆ ಪೌಡರ್, ಹಾಗೆ ಒಂದು 3 ಟೀ ಸ್ಪೂನ್ ನಷ್ಟು ಕೊತ್ತಂಬರಿ ಪೌಡರ್ ಹಾಕೊಂಡಿದ್ದೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2 ಹಸಿಮೆಣಸು ಹಾಕೊಂಡಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಕಲ್ಸ್ಕೊಂಡು ಒಂದು 20 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು, ಫ್ರಿಜ್ ಅಲ್ಲಿ ಇಡಬೇಕು ಮ್ಯಾರಿನೇಟ್ ಮಾಡ್ಲಿಕ್ಕೆ. ಸೊ ನಾನಿವಾಗ ಮಟನ್ ಕೋರ್ಮಕ್ಕೆ ಒಗ್ಗರಣೆಗೆ ಇಡ್ತಾ ಇದ್ದೇನೆ. ಸೊ ಇದಕ್ಕೆ ನಾನು 3 ದೊಡ್ಡ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೇನೆ. ಸೊ ಇದಕ್ಕೆ ನಾನೊಂದು 2 ಪೀಸ್ ಚಕ್ಕೆ ಹಾಕೊಳ್ತಾ ಇದ್ದೇನೆ, ಒಂದು 3-4 ಲವಂಗ, ಒಂದು 3-4 ಏಲಕ್ಕಿ. ಸೊ ಇದು ಕಾದ ನಂತರ ನಾನು ಇಲ್ಲಿ ಒಂದು 4 ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ, ಇದನ್ನು ಹಾಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ತಿನ್ ಸ್ಲೈಸ್ ಮಾಡ್ಕೊಳ್ಬೇಕು. ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ಸೊ ಆಚೆ ಬದಿ ನಾವು ಜೀರಾ ರೈಸ್ ಮಾಡ್ತಾ ಇದ್ದೇವೆ. ಜೀರಾ ರೈಸಿಗೆ ನಾವು ಅಕ್ಕಿಯನ್ನ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೇವೆ ಈ ತರ. ಸೊ ಅದಕ್ಕೆ ಈಗ ತುಪ್ಪದೆಲ್ಲ ಒಗ್ಗರಣೆ ಹಾಕ್ಲಿಕ್ಕೆ ಉಂಟು. ಈಗ ಒಂದು 4 ಸ್ಪೂನ್ ತುಪ್ಪ ಹಾಕೊಳ್ಳಿ, ದೊಡ್ಡ ಸ್ಪೂನ್ ಅಲ್ಲಿ. ಯಾಕಂದ್ರೆ ನಾವಿಲ್ಲಿ 3 ಕಪ್ ರೈಸ್ ತಗೊಂಡಿದ್ದೇವೆ, ಸೊ ಅದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿಯೇ ಬೇಕು. ತುಪ್ಪ ಜಾಸ್ತಿ ಹಾಕಿದ್ರೆ ಒಳ್ಳೆ ಪರಿಮಳ ಆಗ್ತದೆ. ಹೌದು, ಇವತ್ತು ಫುಲ್ ಅರ್ಜೆಂಟ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿದ್ದು ಲೇಟ್ ಆಯ್ತು. ಬೆಳಿಗ್ಗೆ ಬೇಗ ಎದ್ದು ಮಾಡ್ಬೇಕು ಸ್ವಲ್ಪ. ಬೆಳಿಗ್ಗೆ ಬೇಗ ಇದ್ದದಲ್ಲ, ಯಾವ ಬೇಗ ಬೇಗ ಎದ್ದು ಮನೆಯಲ್ಲ ಕ್ಲೀನ್ ಮಾಡ್ಲಿಕ್ಕೆ ಇಲ್ವಾ? ಮತ್ತೆ ಬರೀ ಅಡಿಗೆ ಮಾಡಿದ್ರೆ ಆಯ್ತು, ಮನೆಯಲ್ಲಿ ಬೇರೆ ಕೆಲಸ ಇರ್ತದೆ. ನಾನಷ್ಟು ಮಾಡಿಕೊಟ್ಟೆ ನಿಮ್ಗೆಲ್ಲ ಕ್ಲೀನಿಂಗ್. ಎಷ್ಟು ಮಾಡಿದ್ದು? ನೀವು ಜೀರಾ ರೈಸಿಗೋಸ್ಕರ ತುಪ್ಪ ಹಾಕೊಂಡಿದ್ದೇವೆ. ಅದಕ್ಕೆಲ್ಲ ಹೋಲ್ ಗರಂ ಮಸಾಲ ಹಾಕೊಳ್ಳಿ, ಒಂದು ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಬಿರಿಯಾನಿ ಎಲೆ, ಹಾಗೆ ಒಂದು 2-3 ಸ್ಪೂನ್ ಜೀರಿಗೆ ಹಾಕೊಳ್ಳಿ. ಸೊ ಇದು ಜೀರಾ ರೈಸ್, ಅದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿ. ಹಾಗೆ ಅನ್ನ ಬೇಯುವಾಗ ನಾವು ಮತ್ತೆ ಉಪ್ಪೆಲ್ಲ ಹಾಕೊಂಡಿದ್ದೇವೆ ಅನ್ನಕ್ಕೆ. ಈಗ ಮತ್ತೆ ಪುನಃ ಉಪ್ಪು ಆಡ್ ಮಾಡ್ಬೇಕಂತಿಲ್ಲ. ಇದು ಅನ್ನ ಬಿಸಿ ಉಂಟಲ್ಲ, ಅಡಿಗೆ ಮಾಡುವ ಜಾಗ್ರತೆಯಲ್ಲಿ ಇದು ಲವಂಗ ತುಂಬಾ ಬಿಸಿ ಎಣ್ಣೆ ಹಾಕಿದಾಗೆಲ್ಲ ಬೇಗ ಪಟ್ಟ ಅಂತ ಹೊಡಿತದೆ.
ಸೊ ನೀರುಳ್ಳಿ ಗೋಲ್ಡನ್ ಕಲರ್ ಬಂದ ನಂತರ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೇನೆ. ಯಾಕಂದ್ರೆ ನಾವು ಮ್ಯಾರಿನೇಟ್ ಮಾಡುವಾಗ ಕೂಡ ಹಾಕೊಂಡಿದ್ದೇವೆ, ಅದಕ್ಕೆ ನಾನು ಬರೀ 1 ಟೀ ಸ್ಪೂನ್ ಹಾಕೊಳ್ತಾ ಇದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಫ್ರೈ ಆದ ನಂತರ ನಾನಿಲ್ಲಿ 2 ದೊಡ್ಡ ಟೊಮ್ಯಾಟೊ ಮಿಕ್ಸಿಯಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೇನೆ, ಅದನ್ನ ಹಾಕೊಳ್ತಿದ್ದೇನೆ. ನೀವು ನೀರುಳ್ಳಿಯನ್ನು ಕೂಡ ಈ ತರ ಗ್ರೈಂಡ್ ಮಾಡಿ ಹಾಕ್ಬಹುದು, ಬೇಗ ಆಗ್ತದೆ. ಜೀರಾ ರೈಸ್ ಆದ ನಂತರ ನಾವು ಒಗ್ಗರಣೆಯನ್ನು ಹಾಕಿದ್ದೇವೆ, ಆಗ ಗ್ಯಾಸ್ ಬಂದ್ ಮಾಡಿ ಮತ್ತೆ ನೀವು ಅನ್ನ ಮಿಕ್ಸ್ ಮಾಡಿ. ಹಾಗೆ ನೀವು ಇದನ್ನ ಕುಕ್ಕರ್ ಅಲ್ಲಿ ಒಂದೇ ಸಲ ಕೂಡ ಈ ತರ ಒಗ್ಗರಣೆ ಇಟ್ಟು ರೈಸ್ ಅನ್ನು ಒಟ್ಟಿಗೆ ಬೇಯಿಸ್ಕೊಳ್ಬಹುದು. ಹಾಗೆ ನಾವು ಇದು ರೈಸಿಗೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಈ ತರ ತುಂಬಾನೇ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ತದೆ ಮೇಲೆ. ಸೊ ಇವಾಗ ಇಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನ ಮ್ಯಾರಿನೇಷನ್ ಅನ್ನು ಹಾಕೊಳ್ತಾ ಇದ್ದೇನೆ. ಇದು ಒಂದ್ಸಲ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಇಲ್ಲಿ ನಾವು ಒಂದು 15 ಗೋಡಂಬಿದು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ, ಅದನ್ನ ಹಾಕೊಳ್ಬೇಕು. ಸೊ ಇದಕ್ಕೆ ನಾವು ಮೊಸರು ಹಾಕೊಂಡಿದ್ದೇವೆ. ಹಾಗೆ ಈಗ ನಾನು ಗೇರು ಬೀಜದ ಪೇಸ್ಟ್ ಹಾಕೊಂಡೆ. ಇನ್ನು ನಾನು ತೆಂಗಿನಕಾಯಿ ಹಾಲು ಕೂಡ ಹಾಕೊಳ್ತಾ ಇದ್ದೇನೆ, ದಪ್ಪ ಹಾಲು ಒಂದು ಲೋಟದಷ್ಟು. ಸೊ ಇದರಿಂದ ತುಂಬಾನೇ ಟೇಸ್ಟ್ ಬರ್ತದೆ ಮಟನ್ಗೆ. ಸೊ ನಾನಿಲ್ಲಿ ಒಂದು ಗ್ಲಾಸಿನಷ್ಟು ದಪ್ಪ ತೆಂಗಿನಕಾಯಿ ಹಾಲು ತಗೊಂಡಿದ್ದೇನೆ. ಇದು ತೆಂಗಿನಕಾಯಿ ಹಾಲು ಆಪ್ಷನಲ್, ಬಟ್ ಇದು ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಬರ್ತದೆ. ಸೊ ಇದು ಒಂದು ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಆಗ ಇದನ್ನು ಮುಚ್ಚಿ ಒಂದು 3 ಸಿಟಿ ಹಾಕ್ತಾ ಇದ್ದೇನೆ. ಸೊ ನಾವು ಬನ್ನೂರ್ ಮಟನ್ ತಗೊಂಡ್ ಬಂದಿದ್ದೇವೆ, ಇದಕ್ಕೆ ಜಾಸ್ತಿ ಸಿಟಿ ಬೇಕಂತಿಲ್ಲ. 3 ಸಿಟಿಯಲ್ಲಿ ಬೇಯ್ತದೆ, ಕೆಲವೊಂದು 2 ಸಿಟಿಯಲ್ಲಿ ಸಹ ಬೇಯ್ತದೆ. ನಾನು 3 ಹಾಕ್ತಾ ಇದ್ದೇನೆ. ಇದು ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ಮುಚ್ಚಳ ಮುಚ್ಚಿ ಈಗ ನಾವು 3 ಸಿಟಿ ಹಾಕ್ಬೇಕು. ಪಾಲಕ್ ಪನ್ನೀರ್ ನಾವು ಫ್ರೈ ಮಾಡ್ಕೊಂಡಿರುವಂತದ್ದು ಈಗ ತಣ್ಣಗಾಗಿದೆ. ಈಗ ನಾನು ಮಿಕ್ಸಿಯಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ನಾನಿವಾಗ ಪಾಲಕ್ ಪನ್ನೀರ್ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ಆಲ್ರೆಡಿ ಪೇಸ್ಟ್ ಎಲ್ಲ ರೆಡಿ ಆಗಿದೆ. ಈಗ ಬರೀ ನಾವು ಒಗ್ಗರಣೆಗೆ ಇಡಬೇಕು. ಅದಕ್ಕೆ ನಾನು ಫಸ್ಟಿಗೆ ಪನ್ನೀರನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. 1.5 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಪನ್ನೀರನ್ನು ಫ್ರೈ ಮಾಡಬೇಕು. ತುಪ್ಪ ಬಿಸಿ ಆಗಿದೆ, ಈಗ ನಾನು ಪನ್ನೀರ್ ಹಾಕೊಳ್ತಾ ಇದ್ದೇನೆ. ಬೆಳಿಗ್ಗೆ ಇವತ್ತು ತುಂಬಾ ಮಳೆ ಬಂದಿತ್ತು, ಬಟ್ ಇವಾಗ ಅಷ್ಟೊಂದಿಲ್ಲ, ಮೋಡ ಉಂಟು, ಅರ್ಧ ಬಿಸಿಲು ಅರ್ಧ ಮೋಡ. ಈ ಅಡಿಗೆ ಮನೆ ನಿಮ್ಗೆ ಕೆಲಸ ಮಾಡೋದಂದ್ರೆ ಫುಲ್ ಬೆವರು ಇಳಿತದೆ. ನಾವ್ ಈ ತರ ಪನ್ನೀರ್ ಡಿಶ್ ಮಾಡುವಾಗ ಈ ತರ ತುಪ್ಪದಲ್ಲಿ ಪನ್ನೀರನ್ನು ಹುರ್ಕೊಂಡ್ರೆ ಅದಕ್ಕೊಂಥರ ತುಂಬಾ ಟೇಸ್ಟ್ ಬರ್ತದೆ ಪನ್ನೀರಿಗೆ. ಇವಾಗ ನೋಡಿ, ಇದು ಪನ್ನೀರ್ ಇದು ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಕಲರ್ ಆಗಿದೆ. ನಾನು ತೆಗೆದುಕೊಳ್ತಾ ಇದ್ದೇನೆ ಅದನ್ನು. ಇನ್ನು ಸ್ವಲ್ಪ ತುಪ್ಪ ಹಾಕೊಳ್ಳುವ ಇದಕ್ಕೆ. ಅದು ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ನಾವು ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೇನೆ ನಾನು. ಸೊ ಈಗ ಹಸಿ ವಾಸನೆ ಹೋದ ನಂತರ ನಾವಾಗ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ, ಅದು ಪೇಸ್ಟ್ ಅನ್ನು ಹಾಕೊಳ್ಳುದು. ಸೊ ಇದು ಪಾಲಕಿದ್ದು ಗ್ರೇವಿ ತುಂಬಾ ನೀರ್ ಮಾಡ್ಲಿಕ್ಕಿಲ್ಲ, ಸ್ವಲ್ಪ ದಪ್ಪವೇ ಇರಬೇಕು. ಮತ್ತೆ ಇದು ಜಾಸ್ತಿ ಏನು ಕುದಿ ಬರ್ಬೇಕಂತಿಲ್ಲ, ಆಗ ನಾವು ಆಲ್ರೆಡಿ ಇದನ್ನ ಮಸಾಲೆ ಎಲ್ಲ ಫ್ರೈ ಮಾಡಿದ್ದೇವಲ್ಲ. ಸೊ ಒಂದು ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಪನ್ನೀರನ್ನು ಹಾಕೊಳ್ಬೇಕು. ಸೊ ಇದು ಒಂದು ಬಾಯ್ಲ್ ಬಂದ ನಂತರ ಅದಕ್ಕೆ ನಾನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಳದಿ ಹಾಕೊಳ್ತಾ ಇದ್ದೇನೆ. 1.5 ಟೀ ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್, ಮತ್ತೆ 1/2 ಟೀ ಸ್ಪೂನ್ ಜೀರಿಗೆ ಪೌಡರ್. ಸೊ ಇದು ಕುದಿತಾ ಉಂಟು, ಈಗ ನಾನು ಪನ್ನೀರ್ ಆಡ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇದನ್ನೊಂದು ಮುಚ್ಚಿಟ್ಟು ಲೋ ಫ್ಲೇಮ್ ಅಲ್ಲಿ ಒಂದು 5 ನಿಮಿಷ ಬಾಯ್ಲ್ ಮಾಡಿ. ಸೊ ನಾನೊಂದು 1/2 ಟೀ ಸ್ಪೂನ್ ಗರಂ ಮಸಾಲ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ನೀವು ಫ್ರೆಶ್ ಕ್ರೀಮ್ ಕೂಡ ಹಾಕ್ಬಹುದು, ಸ್ವಲ್ಪ ಇನ್ನೂ ಜಾಸ್ತಿ ಟೇಸ್ಟ್ ಬರ್ಲಿಕ್ಕೆ. ಸೊ ನಾವೀಗ ಅದನ್ನೆಲ್ಲ ಹಾಕ್ತಾ ಇಲ್ಲ, ಇದರಲ್ಲಿ ಸಹ ಒಳ್ಳೇದಾಗ್ತದೆ. ಇನ್ನು ನಿಮ್ಗೆ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೆಲ್ಲ ಬೇಕಿದ್ರೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಬೋದು. ಸೊ ಇವಾಗ ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು. ಸೊ ಇಷ್ಟಾದ್ರೆ ಸಾಕು, 5 ನಿಮಿಷದಲ್ಲೇ ಚೆನ್ನಾಗಿ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾನು ಇವಾಗ ಗ್ಯಾಸ್ ಬಂದ್ ಮಾಡ್ತಾ ಇದ್ದೇನೆ. ಸೊ ಒಂದು ಪಾಲಕ್ ಪನ್ನೀರ್ ರೆಸಿಪಿ ಆಯ್ತು. ಇನ್ನು ಲಾಸ್ಟ್ ಒಂದು ಮಟನ್ ಇದೊಂದು ಬೆಂದಿದೆ ಅಂತ ನೋಡ್ಬೇಕು, ಅದಾದ್ರೆ ಮತ್ತೆ ಅದು ಫಿನಿಶ್ ಆಗ್ತದೆ. ಸೊ ಮಟನ್ ಎಲ್ಲ ಒಳ್ಳೆ ಬೆಂದು ಚೆನ್ನಾಗಾಗಿದೆ. ಇದೀಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು. ಇದಕ್ಕೆ ನಾನೊಂದು 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ತೇನೆ ಈಗ. ಮತ್ತೆ ಉಪ್ಪೆಲ್ಲ ಟೇಸ್ಟ್ ನೋಡಿ ಸರಿ ಉಂಟಾ ಇಲ್ವಾ ಅಂತ. ಸೊ ಎಕ್ಸ್ಟ್ರಾ ಬೇಕಿದ್ರೆ ಇವಾಗ ಹಾಕೊಳ್ಬಹುದು. ಸೊ 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೇನೆ. ಪೂರಿ ಒಟ್ಟಿಗೆ ಒಳ್ಳೇದಾಗ್ತದೆ, ಅದೇ ರೀತಿ ರೈಸ್ ಒಟ್ಟಿಗೆ ಕೂಡ ತಿನ್ಬೋದು. ಮತ್ತೆ ನಿಮ್ದು ನೀರ್ ದೋಸೆ, ಇಡ್ಲಿ ಅದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್. ಸೊ ಈಗ ನಾವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ. ಸೊ ನಮ್ದು ಎಲ್ಲ ಇವತ್ತು ಡಿಶ್ ರೆಡಿ ಆಗಿದೆ. ಹೇಗಾಗಿದೆ ಅಂತ ಇವ್ರು ಹೇಳ್ತಾರೆ ಈಗ. ಇವರು ಮಾಸ್ಟರ್, ನಮ್ಮದೆಲ್ಲ ಗುರು ಇವರೇ. ನಾನು ಆಗ ಹೇಳಿದಲ್ಲ ನಿಮ್ಗೆ ಅಡಿಗೆ ಎಲ್ಲ ಇವರೇ ಕಲ್ಸಿದಂತ. ಸೊ ಈಗ ತಿನ್ಬೋದು ನೋಡಿ, ನನಗೋಸ್ಕರ ವೇಟ್ ಮಾಡ್ಬೇಕಂತೇನಿಲ್ಲ.
ಪನ್ನೀರ್ ಸಹ ಒಳ್ಳೇದಾಗಿದೆ. ಸರಿ ಒಳ್ಳೆದಾಯ್ತಾ? ಸೂಪರ್ ಆಗಿದೆ. ಪಾಲಕ್ ಪನ್ನೀರ್ ಮಸ್ತ್ ಆಗಿದೆ. ನೀವು? ಜೀರಾ ರೈಸ್ ಮತ್ತೆ ಮಟನ್ ಕೋರ್ಮಾ ಕಾಂಬಿನೇಷನ್ ಬೆಸ್ಟ್. ಜೀರಾ ರೈಸ್ ಮಟನ್ ಕುರ್ಮಾ ಫಸ್ಟ್ ಟೈಮ್ ಮಾಡಿದ್ರು. ನಾನು ಈ ಕಾಂಬಿನೇಷನ್ ಯಾವಾಗ್ಲೂ ಮಾಡ್ಲಿಲ್ಲ. ನಾನು ಜಾಸ್ತಿಯಾಗಿ ಘೀ ರೈಸ್ ಎಲ್ಲ ಮಾಡಿದಾಗ ಮಟನ್ ಇದು ಗ್ರೀನ್ ಮಸಾಲ ಎಲ್ಲ ಮಾಡ್ತೇನೆ. ಬಟ್ ಚಿಕನ್ ಕೋರ್ಮಕ್ಕೆ ಜಾಸ್ತಿಯಾಗಿ ನಾವು ಇಡ್ಲಿ, ನೀರ್ ದೋಸೆ ಹಾಗೆಲ್ಲ ಮಾಡ್ತೇವೆ. ಬಟ್ ಜೀರಾ ರೈಸ್ ಕಾಂಬಿನೇಷನ್ ಇದು ಫಸ್ಟ್ ಮಾಡಿದ್ದು, ಫುಲ್ ಸಕ್ಸಸ್ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಆಗಿದೆ. ಮಟನ್ ಕರಿ ಅಂತೂ ಸೂಪರ್ ಆಗಿದೆ. ಲಾಸ್ಟ್ ಕಲ್ತೀವಿ ಅಡಿಗೆ ಮಾಡ್ಲಿಕ್ಕೆ. ಅಲ್ಲ, ನಿಮ್ಮಂತ ಟ್ರೈನರ್ ಇರುವಾಗ ಮತ್ತೆ ನಾವು ಕಲೀಲೇಬೇಕಲ್ಲ. ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಂದ್ರೆ ಫುಲ್ ಖುಷಿ ಆಯ್ತು ನಂಗೆ, ಸಕ್ಸಸ್ ಅಲ್ಲ. ಅಜ್ಜ ಮಾಡ್ತಾ ಇದ್ದಾರೆ. ಹೀಗೆ ಬಡ್ಡೆ ಅದು ಶೀತದ ವಿಡಿಯೋ ನೋಡು. ಅಮ್ಮ ಆರ್ಡರ್ ಮಾಡಿದ್ವಿ. ನಾನೀಗ ಪ್ರಿಪೇರ್ ಮಾಡಿದ್ದೀನಿ ಮನೆಯಲ್ಲಿ. ಊಟ ನೀವು ಪ್ರಿಪೇರ್ ಮಾಡಿ. ಎಂಜಿನ್ ಬೇಡ. ನಾವು ಮಲಗಿದ್ದೆ ಫುಲ್ ಸಾಕು. ನಾನು ಕೇಕ್ ಎಲ್ಲ ಈ ಸಲ ಬೇಡ ಹೇಳಿದ್ದೆ, ಸುಮ್ಮನೆ ಯಾಕೆ ಅಂತ, ನಮ್ಮ ಮನೇಲಿ ಏನಾದ್ರು ಮಾಡಿ ತಿನ್ನು ಅಂತ. ಬಟ್ ನನ್ಗೀಗ ಗೊತ್ತಿಲ್ಲದಿದ್ದಾಗೆ ಇವರು ಕೇಕ್ ಎಲ್ಲ ಆರ್ಡರ್ ಮಾಡಿ ಕೇಕ್ ಬಂದಿದ್ರು. ಸೊ ತುಂಬಾ ಖುಷಿ ಆಯ್ತು ನನಗೆ. ಮತ್ತೆ ನಮ್ದು 3 ಜನರದ್ದು ಕೂಡ ಇದೇ ಒಂದು ವಾರದಲ್ಲಿ ಬರ್ತಡೇ ಬರ್ತದೆ. ಸೊ ಫಸ್ಟ್ ನನ್ನ ಹಸ್ಬೆಂಡ್ ಬರ್ತದೆ, ಆಮೇಲೆ ನನ್ನ ಅತ್ತೆ ಮೊನ್ನೆ 17th ಆಯ್ತು, ಇವತ್ತು 20th ನಂದು. ಸೊ 3 ಜನರದ್ದು ಒಂದೇ ಇದರಲ್ಲಿ ಬರ್ತದೆ. ನಾವು ಯಾವಾಗಲೂ ಒಟ್ಟಿಗೆ ಹೊರಗೆ ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡ್ತೇವೆ. ಈ ಸಲ ಏನಾಗ್ಲಿಲ್ಲ. ಸೊ ಇವಾಗ ಅಮ್ಮನಿಗೆ ಮೊನ್ನೆ ಕೇಕ್ ತರ್ಲಿಲ್ಲ. ಸೊ ಇವತ್ತು ಇಬ್ರು ಒಟ್ಟಿಗೆ ಕಟ್ ಮಾಡ್ತೇವೆ, ಇಬ್ಬರದ್ದು ಒಟ್ಟಿಗೆ ಬರ್ತಡೇ ಸೆಲೆಬ್ರೇಟ್ ಮಾಡ್ತೇವೆ. ನೀವು ಅವ್ರ ಹಸ್ಬೆಂಡ್ ಅಂತೂ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಕೇಕ್ ಕಟ್ಟಿಂಗ್ ಅಲ್ಲಿ ಇಲ್ಲ. ಸೊ ನಾವಿಬ್ರೇ ಮಾಡ್ತೇವೆ. ನಾನು ಕೇಕ್ ತಿನ್ನೋದ್ರಲ್ಲಿ ಇರ್ತೇನೆ. ಎಂತ ಮಧ್ಯೆ ಹೇಳು, ಹ್ಯಾಪಿ ಬರ್ತಡೇ ಅದು ನೀವೇ ಹೇಳ್ಕೊಳ್ಳಿ. ಹ್ಯಾಪಿ ಬರ್ಡೇ ಟು ಅಸ್, ಹ್ಯಾಪಿ ಬರ್ಡೇ ಟು ಅಸ್, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಅದೇ ಕಾಗೆಗಳೆಲ್ಲ ಬಂದು ನಿಂತಿದೆ ಸೋರಕ್ಕೆ. ಎಂತದ ನನ್ನ ವಾಯ್ಸ್ ಇಷ್ಟು ಒಳ್ಳೆದುಂಟು. ಆಯ್ ಸತ್ಯ ನೋಡು. ಹ್ಯಾಪಿ ಬರ್ತ್ಡೇ. ನಾನು ತಿಂತೇನೆ, ನಂಗೆ ಇಡೀ ಪೀಸ್ ಬೇಕು. ಇದು ಎಲ್ಲಿಂದ ತಂದದ್ದು ಕೇಕ್? ಬೇಕ್ ಸ್ಟುಡಿಯೋ. ತುಂಬಾ ಒಳ್ಳೆ ಉಂಟು. ಯಾವ ಫ್ಲೇವರ್? ಬೇಕ್, ಜರ್ಮನ್ ಚಾಕೊಲೇಟ್. ಮಸ್ತ್ ಉಂಟು, ಗಮ್ಮತ್. ನಂಗೆ ಕೂಡ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪೀಸ್ ಅನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬಾನೇ ಯಮಿಯಾಗಿ ಆಗುತ್ತೆ. ಸೊ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮ್ಗೆ ಇನ್ನು ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.